ಮಂಗಳೂರು ದಸರಾ ಎಂದೇ ಖ್ಯಾತಿಯನ್ನ ಪಡೆದುಕೊಂಡಿರುವಂತಹ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣಾಥೇಶ್ವರ ಕ್ಷೇತ್ರದಲ್ಲಿ ನವರಾತ್ರಿ ಉತ್ಸವವನ್ನ ಸಂಭ್ರಮದಿಂದ ಜರುಗಿಸಲು ಪೂರ್ವಭಾವಿ ಸಭೆ ಇಂದು ಮಂಗಳೂರಿನ ಕುದ್ರೋಳಿ ಕ್ಷೇತ್ರದಲ್ಲಿ ಜರುಗಿತು. ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಇದು ನಮ್ಮ ದಸರಾ ಎನ್ನುವ ಏಕ ಮನಸ್ಸಿನಿಂದ ನಾವೆಲ್ಲರೂ ಕೂಡ ದಸರಾದ ಯಶಸ್ವಿಗೆ ಕೆಲಸವನ್ನ ಮಾಡಬೇಕಾಗಿದೆ. ಸ್ವಚ್ಛತೆಯ ಬಗ್ಗೆ ನಾವೆಲ್ಲರೂ ಕೂಡ ಗಮನವನ್ನ ಕೊಡಬೇಕು. ಜೊತೆಗೆ ಕುಡಿಯುವ ನೀರಿನ ಕೊರತೆ ಆಗದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಎಂದರು. 1,39,00,000 ರೂಪಾಯಿ ವೆಚ್ಚದಲ್ಲಿ ನಗರ ಪಾಲಿಕೆಯಿಂದ ದೀಪಾಲಂಕಾರ ಮಾಡಲು ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಹೇಳಿದ್ದಾರೆ. ಇನ್ನು ಕುದ್ರೋಳಿ ಕ್ಷೇತ್ರದಿಂದ ಆರಂಭಗೊಂಡು ಲೇಡಿ ಹಿಲ್, ಲಾಲ್ಬಾಗ್, ಬೋಜ್ರಜ್ ಲೈನ್, ಗೋವಿಂದ ಪೈ, ಶಾರದಾ ವಿದ್ಯಾಲಯ, ನ್ಯೂ ಚಿತ್ರ ವೃತ್ತ, ರಥಬೀದಿ ಸೇರಿ ಹಲವು ಕಡೆಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡುವ ಬಗ್ಗೆ ಮೇಯರ್ ಅವರು ವಿವರಣೆ ನೀಡಿದರು. ಪೂರ್ವಭಾವಿ ಸಭೆಯಲ್ಲಿ ಕುದ್ರೋಳಿ ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷ ಎಚ್.ಎಸ್. ಸಾಯಿರಾಮ್, ಖಜಾಂಚಿ ಆರ್. ಪದ್ಮರಾಜ್, ನಗರ ಪಾಲಿಕೆ ಪ್ರತಿಪಕ್ಷ ನಾಯಕ ಪ್ರವೀಣ್ ಚಂದ್ರ ಆಳ್ವ, ಮೂಡದ ಮಾಜಿ ಅಧ್ಯಕ್ಷ ರವಿಶಂಕರ್ ಮಿಜಾರ್, ಮಾಜಿ ಮೇಯರ್ ಜಯನಂದ್ ಅಂಚನ್, ದಿವಾಕರ್, ಪ್ರೇಮಾನಂದ ಶೆಟ್ಟಿ, ಕಾರ್ಪೊರೇಟರ್ ಎಸಿ ವಿನರಾಜ್, ಶಶಿಧರ್ ಹೆಗ್ಡೆ, ಪೂರ್ಣಿಮಾ ಮೊದಲಾದವರಿದ್ದರು. ಮೈಸೂರು ದಸರಾದ ನಂತರ ಬಹಳ ಪ್ರಾಮುಖ್ಯವನ್ನು ಪಡ್ಕೊಂಡಂಥ ಒಂದು ದಸರಾ ಯಾವುದಾದಿದ್ರೆ ಅದು ಇಡೀ ರಾಜ್ಯದಲ್ಲಿ ಮಂಗಳೂರು ದಸರೋತ್ಸವ. ಗೌರವಾನ್ವಿತ ಈ ದೇಶದ ಮಾಜಿ ಮಂತ್ರಿಗಳಾಗಿ ಈ ಕ್ಷೇತ್ರದ ವಿಶೇಷವಾಗಿ ಮುತುವರ್ಜಿಯನ್ನು ವಹಿಸಿಕೊಂಡಂಥ ಬಿ ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ದಸರಾ ಉತ್ಸವ, ಅದರಲ್ಲಿ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಪ್ರತಿಷ್ಠಾಪನಾದಂಥ ದೇವರು, ಇದನ್ನೆಲ್ಲವನ್ನು ಮನಗೊಂಡು ಈ ದಸರಾ ಮಹೋತ್ಸವ ಯಶಸ್ವಿ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಕಳೆದ 3 ವರ್ಷಗಳಿಂದ ಮಂಗಳೂರು ಮಹಾನಗರ ಪಾಲಿಕೆ ನಮ್ಮ ಆಡಳಿತದ ವತಿಯಿಂದ ನಾವು ಬೀದಿದ ವಿದ್ಯುತ್ ದೀಪದ ಅಲಂಕಾರಗಳನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಗೌರವಾನ್ವಿತ ಮೇಯರ್ ಸುಧೀರ್ ಶೆಟ್ಟರ್ ನೇತೃತ್ವದಲ್ಲಿ ಪುನರಪಿ ಮಂಗಳೂರಿನ ವಿದ್ಯುತ್ ದೀಪದ ಅಲಂಕಾರದ ಸರಿಸುಮಾರು 1,39,00,000 ರೂಪಾಯಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಇಡೀ ಮಂಗಳೂರಿನ ದೀಪದ ಅಲಂಕಾರ ಎಲ್ಲೋ ಒಂದು ಕಡೆಗಳಲ್ಲಿ ಯಶಸ್ವಿ ಆಗ್ತದೆ. ಅದರಲ್ಲಿ ಏನಾದರೂ ಕುಂದುಕೊರತೆಗಳಿದ್ದಲ್ಲಿ ಅಥವಾ ನಮ್ಮ ಕಸ ವಿಲೇವಾರಿ ಇರ್ಬೋದು, ತ್ಯಾಜ್ಯದ ನಿರ್ವಹಣೆ ಇರ್ಬೋದು, ಕುಡಿಯುವ ನೀರಿನದಿರ್ಬೋದು, ರಸ್ತೆಯ ಕ್ಲೀನಿಂಗ್ ಮತ್ತು ಪೇಂಟಿಂಗ್ ವ್ಯವಸ್ಥೆಗಳಿರ್ಬೋದು, ಅದು ಮಾತ್ರವಲ್ಲ ಎಲ್ಲಾದರೂ ಟೆಂಪ್ರರಿ ಲ್ಯಾಟ್ರಿನ್ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳಾಗಬೇಕು. ಇದೆಲ್ಲರ ಬಗ್ಗೆ ಆಡಳಿತದ ಅಧ್ಯಕ್ಷರು ಸಾಯಿರಾಮ್ ಅವರು ಮತ್ತು ಇನ್ನಿತರ ಎಲ್ಲ ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರು ಅವರ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳು ಮಾಡ್ತೀವಿ. ಇವತ್ತು ಒಟ್ಟಾಗಿ ನಾವೆಲ್ಲರೂ ಮಂಗಳೂರು ದಸರಾವನ್ನು ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡಬೇಕು. ಮಂಗಳೂರಿಗೆ ಬಹಳ ಒಂದು ಮೆರುಗು ತರುವಂತಹ, ಈಗಾಗಲೇ ನಾವು ಲೇಡಿಲಲ್ಲಿ ನಾರಾಯಣಗುರು ವೃತ್ತವನ್ನು ನಾವು ಮಾಡುವುದರ ಮುಖಾಂತರ ನಮ್ಮ ಪ್ರವೇಶ ದ್ವಾರದಲ್ಲಿ ನಾರಾಯಣಗುರು ಅಂತ ಹೇಳಿದರೆ ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಎಂಬಂಥ ಸಂದೇಶವನ್ನು ಮನುಕುಲಕ್ಕೆ ಸಾರಿದಂಥ ಮಹಾನ್ ನಾಯಕ ಅವರ ಒಂದು ಪುತ್ಥಳಿಯನ್ನು ಅಲ್ಲಿ ಅನಾವರಣ ಮಾಡುವುದರ ಮುಖಾಂತರ ಸರ್ಕಲನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆಯೇ ಅದಕ್ಕೆ ಪೂರಕವಾಗಿ ಈ ರಸ್ತೆಗೆ ಬರತಕ್ಕಂತಹ ಎಲ್ಲ ರಸ್ತೆಯ ಬದಿಯಲ್ಲಿ ನಾವು ಎಲೆಕ್ಟ್ರಿಕ್ ಪೋಲನ್ನು ಹೊಸದಾಗಿ ಹಾಕಿಸಿ ಪರ್ಮನೆಂಟ್ ಸೊಲ್ಯೂಷನನ್ನು ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಒಟ್ಟು ಮಂಗಳೂರಿನ ಮಹಾಜನತೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಅದರಲ್ಲಿ ಜಾತಿ ಮತ ಧರ್ಮ ಬಿಟ್ಟು ಮಂಗಳೂರಿನ ದಸರಾವನ್ನು ಬಹಳ ಅದ್ಧೂರಿಯಾಗಿ ಇಲ್ಲಿಗೆ ಬರತಕ್ಕಂತಹ ಎಲ್ಲ ಪ್ರವಾಸಿಗರಿಗೆ ಮೂಲಭೂತವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸುವುದರ ಜೊತೆಗೆ ಬಹಳ ಒಂದು ಯಶಸ್ವಿಯಾದಂತಹ ದಸರಾ ಮಹೋತ್ಸವ ಮಂಗಳೂರಲ್ಲಿ ನಡಿಬೇಕೆಂಬಂಥ ಚಿಂತನೆ ಅಡಿಯಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಬರತಕ್ಕಂಥ ಮಂಗಳೂರಿಗೆ ಬರುವಂಥ ಎಲ್ಲ ಏನು ಭಕ್ತಾದಿಗಳಿದ್ದಾರೆ ಅವರಿಗೆ ಮಂಗಳೂರಿನ ಮಹಾನಗರ ಪಾಲಿಕೆಯ ಮಹಾಪೌರನ ನೆಲೆಯಲ್ಲಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಾ, ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಸಂಪೂರ್ಣ ದೀಪಾಲಂಕಾರವನ್ನು ನಮ್ಮ ಮುಖಾಂತರ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 21ನೇ ತಾರೀಕು ಸಭೆಯನ್ನು ನಡೆಸಿ ಎಲ್ಲ ಮಂಗಳೂರಿನಲ್ಲಿ ನಡೆಯುವಂಥ ಎಲ್ಲ ದಸರೋತ್ಸವ ಮಂಗಳೂರು ದಸರಾ ಮತ್ತು ದಸರಾ ಮೆರವಣಿಗೆ ಆಗುವಂಥ ದಸರಾದ ಪೂಜೆ ಆಗುವಂಥ ಮಾರುಗುಡಿ ಆಗಿರ್ಬೋದು, ಕುದ್ರೋಳಿ ಆಗಿರ್ಬೋದು, ಮಂಗಳದೇವಿ ಆಗಿರ್ಬೋದು, ವೆಂಕಟರಮಣ ದೇವಸ್ಥಾನ, ಎಲ್ಲ ಕಡೆಯಲ್ಲಿ ಏನೆಲ್ಲ ವ್ಯವಸ್ಥೆ ಆಗಬೇಕು ಅದನ್ನು ವ್ಯವಸ್ಥೆ ಮಾಡಬೇಕಂತ ಜಿಲ್ಲಾಧಿಕಾರಿ ಅವರಿಗೆ ಜಿಲ್ಲಾಡಳಿತಕ್ಕೆ ಆದೇಶವನ್ನು ನೀಡಿದ್ದಾರೆ. ಹಾಗೆ ಮಂಗಳೂರು ಮಹಾನಗರ ಪಾಲಿಕೆ ಮಂಗಳೂರು ದಸರಾಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ನಾವೆಲ್ಲರೂ ಇವತ್ತು
ಮಾಜಿ ಮೇಯರಾದ ಶಶಿಧರ್ ಹೆಗ್ಡೆ ಆಗಿರ್ಬೋದು, ನಮ್ಮ ಮಾಜಿ ವಿರೋಧ ಪಕ್ಷ ನಾಯಕರಾದ ವಿನಯ್ ರಾಜ್ ಆಗಿರ್ಬೋದು, ಅನಿಲ್ ಪೂಜಾರಿ ಅವರಿಗೂ ನಾವೆಲ್ಲರೂ ಈ ಸಭೆಯಲ್ಲಿದ್ದೆವು. ಎಲ್ಲ ಸಹಕಾರವನ್ನು ನಾವು ನೀಡ್ತೇವೆ ಅಂತ ಹೇಳಿ